ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಬಿಸಾಡಿದ ದಾರುಣ ಘಟನೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಗುರುಪುರ ಸಮೀಪದ ಪರಾರಿ ಎಂಬಲ್ಲಿ ನಿನ್ನೆ ಸಂಜೆ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿರುವಂತಹ ರಾಜ್ ಟೈಲ್ಸ್ ಎಂಬ ಹೆಸರಿನ ಹೆಂಚಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ಕುಟುಂಬಕ್ಕೆ ಸೇರಿದ 8 ವರ್ಷದ ಬಾಲಕಿ ಕಾರ್ಖಾನೆಯ ಮೋರಿಯಲ್ಲಿ ಕೊಲೆಗೈದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರ್ಮಿಕರೇ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 16 ಮಂದಿ ಕಾರ್ಮಿಕರನ್ನ ವಶಕ್ಕೆ ಪಡೆಯಲಾಗಿದ್ದು 3 ಪರಾರಿಯಾಗಿದ್ದಾರೆ. ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಲಾಗ್ತಾ ಇದ್ದು ಆರೋಪಿಗಳನ್ನ ಶೀಘ್ರವಾಗಿ ಬಂಧನ ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕಮಿಷನರ್ ನೀಡಿದ್ದಾರೆ. कौन है बाबू? दूसरा लड़का देखो बेटा अरे मन माना और ತಂದೆ ತಾಯಿನ ಸ್ಟೇಷನ್ ಕರ್ಕೊಂಡು ಲೇಬರ್ಗಳ ಮಗು 8 ವರ್ಷದ್ದು ಅದು ಕಣ್ಮರೆ ಆಗಿರುತ್ತೆ. ನಂತರದಲ್ಲಿ ಸುಮಾರು 1-2 ಗಂಟೆಗಳ ಕಾಲ ಸುತ್ತಮುತ್ತ ಏರಿಯಾ ಮತ್ತು ಟೈಲ್ಸ್ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹುಡುಕ್ತಾರೆ. ನಂತರದಲ್ಲಿ ಸುಮಾರು 6 ಗಂಟೆ ಸಮಯದಲ್ಲಿ ಆ ಮಗು ಅಲ್ಲೇ ಹತ್ತಿರದಲ್ಲಿದ್ದಂಥ ಟೈಲ್ಸ್ ಫ್ಯಾಕ್ಟ್ರಿದೊಂದು ಡ್ರೈನೇಜಲ್ಲಿ ಸಿಕ್ಕಿದೆ. ಆ ಮಗುವನ್ನು ತೊಗೊಂಡು ನೋಡಿದಂಥ ಸಂದರ್ಭದಲ್ಲಿ ಆ ಹೊತ್ತಿಗಾಗಲೇ ಮೃತ ಹೊಂದಿರುತ್ತೆ. ಆ ಮಗುವನ್ನು ನಾವು ವೆನ್ಲಾಕ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅವ್ರ ಪೋಷಕರು ಅನುಮಾನ ವ್ಯಕ್ತಪಡಿಸುವಂಥದ್ದು ಅಲ್ಲೇ ಕೆಲಸ ಮಾಡುವಂಥ ಯಾರಾದರೂ ಲೇಬರ್ಸ್ ಈ ಒಂದು ಕೃತ್ಯವನ್ನು ಮಾಡಿರ್ಬೋದು ಅಂತಂದು. ಅಲ್ಲಿ ಸುಮಾರು 30 ಜನ ಲೇಬರ್ಸ್ ಕೆಲಸ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ಜನ ನಾವು ಈಗಾಗಲೇ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಕರ್ನಾಟಕದವರು 10 ಜನ ಇದ್ದಾರೆ. ಅವರು ಇವತ್ತು ಸಂಡೇ ಇದ್ದಿದ್ದರಿಂದ ಯಾರು ಕೆಲಸಕ್ಕೆ ಬಂದಿಲ್ಲ. ಅಲ್ಲಿ ಒಳಗಡೆ ಇದ್ದಂಥವ್ರು ಸುಮಾರು 19 ಜನ, ಅದರಲ್ಲಿ ಸಾಕಷ್ಟು ಜನ ನಮ್ಮ ವಶದಲ್ಲಿದ್ದಾರೆ. ಈಗ ವಿಚಾರಣೆ ಮಾಡಲಾಗುತ್ತೆ. ನಾವು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡುವಂಥದ್ದು ಮತ್ತು ಯಾವ ಕಾರಣಕ್ಕೆ ಕೃತ್ಯ ನಡೆದಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಅದನ್ನು ತಿಳಿಸುವಂಥದ್ದು.